ಅಶೋಕ್ ಅವರು ತಪ್ಪಿತಸ್ಥ ಅಧಿಕಾರಿಗಳನ್ನ ವಜಾ ಮಾಡಬೇಕು, ಬರೀ ನೀರ್ಗಂಟಿಯವ್ರನ್ನ ವಜಾ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರು ಅದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರ್ತಾರೆ ಅವ್ರನ್ನ ಮಾಡ್ತಾರೆ. ಅದನ್ನು ಮಾಡಿದ್ದಾರೆ. PDO ಅಲ್ಲಿ ಸ್ಥಳೀಯವಾಗಿ ಆ ಪಂಚಾಯಿತಿಯ PDO ಮತ್ತು ಅಲ್ಲಿನ ಸೆಕ್ರೆಟರಿ ನೀರು ವಾಟರ್ಮೆನ್ ಅವ್ರನ್ನೆಲ್ಲ ಮಾಡಿದ್ದಾರೆ. ಇನ್ನೂ ಅದನ್ನು ತನಿಖೆ ಕೂಡ ಮಾಡ್ತಾ ಇದ್ದೀವಿ. ಅದಾದಮೇಲೆ ಏನಾದರೂ ಹಿರಿಯ ಅಧಿಕಾರಿಗಳ ಲೋಪ ಕಂಡು ಬಂದರೆ ಅವರನ್ನು ಮಾಡ್ತಾರೆ. ಎಷ್ಟು ಜನ ಡೆತ್ ಆಗಿದ್ದಾರೆ ಸರ್? ಏನ್ರಿ ಒಂದು ಇನ್ಸಿಡೆಂಟಲ್ಲಿ ನೋಡಿ ಆಯಿತು, ನಮ್ಮದು ಅವ್ರದ್ದು ಎಲ್ಲೋ ತಪ್ಪಾಗಿದೆ, ಅದಕ್ಕೆ ನಾವು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇವತ್ತು ನಮಗೂ ಕೂಡ ಜವಾಬ್ದಾರಿ ಇಲ್ವಾ? ನಮಗೂ ಜವಾಬ್ದಾರಿ ಇದೆ. ಈ ರಾಜ್ಯದಲ್ಲಿ ವಿದ್ಯುತ್ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ಇವೆಲ್ಲ ಸಾಮಾನ್ಯವಾಗಿ ಮನುಷ್ಯನಿಗೆ ಬೇಕಾದಂಥ ವಸ್ತುಗಳನ್ನ ಇವುಗಳನ್ನ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೀವಿ. ಆ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗಿದೆ. ಕಡೆ ಎಲ್ಲೂ ಆಗದಾಗೆ ಎಲ್ಲರಿಗೂ ಕೂಡ ಸೆನ್ಸಿಟೈಸ್ ಮಾಡ್ತೀವಿ. ಮೈಸೂರು ಇನ್ಸಿಡೆಂಟ್ ಆದಮೇಲೆ DC ಮತ್ತೆ ಅಂಥ ಘಟನೆ ಮರುಕಳಿಸಿದ್ರೆ DC ಮತ್ತೆ CO ಹೊಣೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ನಿಮ್ಮ ತುಮಕೂರು ಕೇಸಲ್ಲಿ ಕೇವಲ ತನಿಖೆ ಮಾಡ್ತಾ ಇದ್ದೀವಲ್ಲ, ತನಿಖೆ ಮಾಡ್ತೀವಿ. ಈಗ DC ಹೊಣೆ ಆಗಿದ್ದಾರೆ, CEO ಹೊಣೆ ಆಗಿದ್ದಾರೆ ಅಂದರೆ ಅವ್ರಿಗೂ ಮಾಡೋದೆ, ಅವ್ರನ್ನೇನು ಬಿಟ್ಬಿಡ್ತೀವಿ.